ಇವತ್ತು ಶಿವಾಸ್ ಹೇರ್ ಡಿಸೈನರ್ ಪ್ರೈವೇಟ್ ಲಿಮಿಟೆಡಿನ ದೇರಳಕಟ್ಟೆ ಶಾಖೆಯ 1ನೇ ವರ್ಷದ ಈ ವಾರ್ಷಿಕೋತ್ಸವ ಸಂಭ್ರಮದ ಈ ದಿನಕ್ಕೆ ಬಂದಂಥ ಎಲ್ಲ ಗಣ್ಯರಿಗೂ ಹಾಗೂ ಇದರ ವ್ಯವಸ್ಥಾಪಕರಾದಂಥ ಶಿವರಾಮ್ ಭಂಡಾರಿಯವರಿಗೂ ತುಂಬು ಹೃದಯದ ಅಭಿನಂದನೆಗಳು. ಬಂಧುಗಳೇ, ನಾವು ಸೆಲೂನ್ ಅಂತ ಕೂಡಲೇ ನಮಗೆ ಗೊತ್ತಾಗೋದು ಸವಿತಾ ಸಮಾಜ ಅಂತೇಳಿ. ಇಲ್ಲಿ 2 ವಿಧ ಉಂಟು. ಕರ್ನಾಟಕದಲ್ಲಿ ಸವಿತಾ ಸಮಾಜ ಅಂತ ಹೇಳಿದರೆ ಹೇರ್ ಕಟ್ಟಿಂಗ್ ಮಾಡುವಂಥ ಎಲ್ಲ ಜಾತಿಯ ಸಂಸ್ಥೆಗಳನ್ನು ಸೇರಿಸಿಕೊಂಡು, ಅಂದರೆ ಸರಿಸುಮಾರು 27 ಜಾತಿಯವರು ಹೇರ್ ಕಟ್ ಮಾಡುವಂಥ ಅವರನ್ನು ಸೇರಿಸಿ ಸವಿತಾ ಸಮಾಜ ಅಂತ ಹೇಳ್ತೇವೆ. ಆದರೆ ನಾವು ಭಂಡಾರಿ ಅಂತ ಹೇಳಿದರೆ ಹೇರ್ ಕಟ್ಟಿಂಗೂ ಮಾಡ್ತೇವೆ, ಕೃಷಿಯನ್ನು ಮಾಡ್ತೇವೆ, ಉದ್ಯೋಗಸ್ಥರಾಗಿಯೂ ಇದ್ದಾರೆ, ಅದೇ ರೀತಿ ಗೌರ್ಮೆಂಟ್ ಅಂದರೆ ಸರ್ಕಾರಿ ಹುದ್ದೆಯಲ್ಲಿ ಕೂಡ ಇದ್ದೇವೆ. ನಮ್ಮನ್ನು ಭಂಡಾರಿ ಅಂತೇಳಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕರೀತೇವೆ. ಈ ಭಂಡಾರಿ ಅಂತ ಹೇಳಿದರೆ ನಮ್ಮದು ಹೇರ್ ಕಟ್ಟಿಂಗು ಉಂಟು ಮತ್ತು ಎಲ್ಲ ವಿಧದುಂಟು. ಆದ್ದರಿಂದ ನಾವು ಸವಿತಾ ಸಮಾಜ ಅಂತ ಹೇಳಿದರೆ ನಿಮ್ಮ ಗಣನೆಗೆ ಅದು ಹೇರ್ ಕಟ್ಟಿಂಗ್ ಮಾಡುವಂಥ ಕರ್ನಾಟಕ ರಾಜ್ಯದ 27 ಜಾತಿಯ ಸಂಘಗಳು. ಆದರೆ ಭಂಡಾರಿ ಅಂತ ಹೇಳಿದರೆ ನಮ್ಮದು ಹೇರ್ ಕಟ್ಟಿಂಗು, ಅದರ ಜೊತೆಗೆ ನಾವು ಕೃಷಿ ಎಲ್ಲ ಮಾಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಂಡಾರಿ ಅಂತ ಹೇಳಿದರೆ ನಮಗೆ ಹೆಮ್ಮೆ. ಯಾಕಂತ ಹೇಳಿದರೆ ಈ 2 ಜಿಲ್ಲೆಯಲ್ಲಿ ಭಂಡಾರಿಯವರು ಬಹಳ ಉತ್ತಮ ರೀತಿಯಲ್ಲಿ ಕಾಣುತ್ತಾರೆ ನಮ್ಮನ್ನು. ಆದ್ದರಿಂದ ನಮಗೆ ಭಂಡಾರಿ ಅಂತ ಹೇಳಿದರೆ ಹೆಮ್ಮೆ. ಖಂಡಿತವಾಗಿ ಇವತ್ತು ನಾವು ಈ ವಿಷಯ ಮಾತಾಡೋದಾದರೆ ಶಿವರಾಮ್ ಭಂಡಾರಿ ಅಂದರೆ ಏನು? ಅದು ಒಂದು ವ್ಯಕ್ತಿ ಅಲ್ಲ, ಅದೊಂದು ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ಬಹಳ ವ್ಯತ್ಯಾಸವಿದೆ. ವ್ಯಕ್ತಿ ಅಂದರೆ ತಾನು ಬಾಳಿಕೊಂಡಿರುವುದು, ತನ್ನಾಗೆ ನನ್ನ ಕುಟುಂಬ ಸಂಸಾರ ಅಂದರೆ ಹೆಂಡತಿ ಮಕ್ಕಳ ಜೊತೆ ಇರೋದು, ಒಬ್ಬ ವ್ಯಕ್ತಿ. ವ್ಯಕ್ತಿತ್ವ ಅಂದರೆ ಇಡೀ ಸಮಾಜವನ್ನು, ಅಂದರೆ ತಾನು ಭಂಡಾರಿ ಸಮಾಜವನ್ನು, ಅದೇ ರೀತಿಯಾಗಿ ತಾನು ಮಾಡುವಂಥ ಉದ್ಯೋಗ ಉಂಟ, ಏನು ಹೇರ್ ಕಟ್ ಉಂಟ, ಅದನ್ನೆಲ್ಲ ಪ್ರೀತಿಸಿ ಅದನ್ನು ಒಟ್ಟಿಗೆ ಕೊಂಡೊದ್ದು ಅದು ವ್ಯಕ್ತಿತ್ವ. ಅಂತ ವ್ಯಕ್ತಿತ್ವದ ಶಿವರಾಮ್ ಭಂಡಾರಿಯವರು ನಮ್ಮವರು, ನನ್ನವರು, ನನ್ನ ಬಾಂಧವರು, ನನ್ನ ಭಂಡಾರಿ ಜಾತಿಯವರು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಬಂಧುಗಳೇ, ಬಹಳ ಸಮಾಜದ ಕಟ್ಟ ಕಡೆಯ ಸಾಲಿನಲ್ಲಿ ಹುಟ್ಟಿದರೂ ಮುಂದೆ ಏನು ಹೇಳ್ತಾರಲ್ವ, ಹುಟ್ಟು ಏನಂತ ಗೊತ್ತಿರೋದಿಲ್ಲ, ಆದರೆ ಸಾವು ಏನಂತ ನಮ್ಗೆಲ್ಲರಿಗೂ ಗೊತ್ತಿರ್ತದೆ. ಬಡತನದಲ್ಲಿ ಹುಟ್ಟಿದರೂ ಸಾಯುವಾಗ ಬಡತನದಲ್ಲಿ ಇರಬಾರದು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಹುಟ್ಟುವಾಗ ಸಮಾಜದ ಕಡೆಯ ಸ್ಥಾನದಲ್ಲಿ ಹುಟ್ಟಿದರೂ ಇವತ್ತು ಸಮಾಜದ ಉನ್ನತ ಮಟ್ಟಕ್ಕೆ ಏರಿದಂಥ ಶಿವರಾಮ್ ಭಂಡಾರಿಯವರ ಪರಿಶ್ರಮ ಬಹಳಷ್ಟಿದೆ. ತಾನು ವಿದ್ಯಾಭ್ಯಾಸ ತನಗೆ ಇಲ್ಲದಿದ್ದರೂ ಕೂಡ ಹೇಳ್ತಾರಲ್ಲ, ವಿದ್ಯೆಯೊಂದಿಗೆ ವಿನಯ, ಸಂಸ್ಕಾರ ಬಹಳ ದೊಡ್ಡದಂತೇಳಿ. ಅವರಿಗೆ ವಿದ್ಯೆ ಕಡಿಮೆ ಇದ್ದರೂ ಕೂಡ ಸಂಸ್ಕಾರ ಬಹಳಷ್ಟು ಇದೆ. ಅವರ ತಾಯಿ ಅವರಿಗೆ ಬಹಳಷ್ಟು ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ಇವರು ಬಹಳಷ್ಟು ಎತ್ತರಕ್ಕೆ ಏರಿದ್ದಾರೆ. ಶಿವಾಸ್ ಅನ್ನುವಂಥ ಒಂದು ಸಣ್ಣ ಸೆಲೂನಿನಿಂದ ಹಿಡಿದು ಇವತ್ತು ಮುಂಬಯಿಯ ಮಹಾನಗರದಲ್ಲಿ 24 ಔಟ್ಲೆಟ್ಗಳನ್ನು ಅವರು ಹೊಂದಿದ್ದಾರೆ. ಸರಿಸುಮಾರು ಅಂತ ಹೇಳಿದರೆ ಒಂದೊಂದು ಔಟ್ಲೆಟ್ನ ಕ್ರಯ ಕಡಿಮೆ ಅಂದರೂ 6 ರಿಂದ 8 ಕೋಟಿಯಷ್ಟು ಬೆಲೆ ಬಾಳ್ತದೆ. ಆದರೂ ಕೂಡ ಅವರನ್ನು ನೋಡಿ ಹೇಗಿದ್ದಾರೆ ಅಂತೇಳಿ ನೋಡಿ, ಎಷ್ಟು ಸಿಂಪಲ್ ಇದ್ದಾರೆ ಅಂತೇಳಿ ನೋಡಿ. ಅದೇ ರೀತಿಯಾಗಿ ಅವರು, ನಾನು ಮುಂಬೈಯಲ್ಲಿ ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲಿ ಮಾತ್ರವಲ್ಲ, ನನ್ನ ತವರೂರಿನಲ್ಲಿಯೂ ಕೂಡ ನನ್ನ ಶಿವಾಸ್ ಏನು ಅಂತ ನಮ್ಮೆಲ್ಲರಿಗೆ, ನಮ್ಮ ಸಮಾಜದವರಿಗೆ, ಅದೇ ರೀತಿ ಎಲ್ಲ ಸಮಾಜದವರಿಗೆ ಗೊತ್ತಾಗಬೇಕು ಅಂತ ಹೇಳಿ ನಮ್ಮ ಈ ಹೇರ್ ಕಟ್ಟಿಂಗ್ನಲ್ಲಿ ಎಷ್ಟೆಲ್ಲ ವಿಧಗಳಿವೆ, ಏನೆಲ್ಲ ಉಂಟು ಎಂಬುದನ್ನು ತೋರಿಸೋದಕ್ಕೋಸ್ಕರ ಅವರು ಈ ದೇರಳಕಟ್ಟೆಯಲ್ಲಿ ಒಂದು ಸಣ್ಣ, ಅಂದರೆ ಅವರು ಮಾಡುವಾಗ ಸಣ್ಣದಾಗಿ ಒಂದು ಜಾಗವನ್ನು ತೆಗೆದುಕೊಂಡು ಅದನ್ನು ಎಷ್ಟು ವಿಸ್ತಾರವಾಗಿ ಶ್ರಮಪಟ್ಟು ಮಾಡಿದ್ದಾರೆ ಅಂದರೆ ನಾವೆಲ್ಲರೂ, ನಾನು ಹೇಳೋದು ಮಂಗಳೂರಿನ ನಿವಾಸಿಗಳಾದ ತಾವೆಲ್ಲರೂ ಕೂಡ ಒಂದು ಸಲ ಆದರೂ ಆ ಸೆಲೂನಿಗೆ ವಿಸಿಟ್ ಕೊಡಬೇಕು. ಏಕಂತ ಹೇಳಿದರೆ ಉದ್ಯೋಗ ಅಂತ ಹೇಳಿದರೆ ಕೇವಲ ಒಂದು ಉದ್ಯಮ ಅಂತ ಹೇಳಿದರೆ ಕೇವಲ ಒಂದು ಉದ್ಯಮ ಅಲ್ಲ, ಅದರಲ್ಲಿ ಹಾಸ್ಪಿಟಾಲಿಟಿ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಬರುವವರಿಗೆ, ಗ್ರಾಹಕರಿಗೆ ಯಾವ ರೀತಿಯಲ್ಲಿ ತಮ್ಮ ವರ್ಕರ್ಸ್ ಸೇವೆ ಮಾಡ್ತಾರೆ ಎಂಬುದನ್ನು ನಿಮಗೆ ನೋಡಬೇಕಾದ್ರೆ ನೀವು ಶಿವಾಸಿಗೆ ಒಮ್ಮೆ ಬರಲೇಬೇಕಾಗ್ತದೆ. ಶಿವಾಸಿಗೆ ಒಮ್ಮೆ ಬಂದರೆ ನೀವು ಈ ಜನ್ಮದಲ್ಲಿ ಇರುವ ತನಕ ಆ ಸಲೂನ್, ಬ್ಯೂಟಿ ಪಾರ್ಲರ್ ಬಿಟ್ಟು ಬೇರೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಅವರ ಸೇವೆ ಅದೇ ರೀತಿಯಲ್ಲಿ ಇರ್ತದೆ. ಯಾವುದೇ ಒಂದು ವಸ್ತುಗೆ ನಾವೇನು ಹೇಳ್ತೇವೆ, ಬೆಲೆ ಅಷ್ಟಂತ ನಾವು
ಕೇಳುವುದಿಲ್ಲ. ಅದರ ಏನು ಅದನ್ನು ಕೊಡುವಾಗ ಅವನ ರೀತಿ ಹೇಗಿದೆ, ವ್ಯವಹಾರ ಹೇಗಿದೆ ಎಂಬುದನ್ನು ನಾವು ನೋಡ್ತೇವೆ. ಅದೇ ರೀತಿ ಇಲ್ಲಿ ಕೊಡುವಂತಹ ಸೇವೆ ಶಿವಾಸ್ ಇವತ್ತಿಗೂ ಕೂಡ ಇಷ್ಟು ಎತ್ತರಕ್ಕೆ ಕಾರಣ ಅಂತ ಹೇಳಿದ್ರೆ ಅವರ ಸೇವೆ. ಅಂತಹ ಸೇವೆಯನ್ನು ಮಾಡಿದಂಥ ಶಿವರಾಮಣ್ಣನವರು ಈ ಮಂಗಳೂರಿನಲ್ಲಿ ಮಾಡಿದಂತಹ ಸೆಲೂನು 1 ವರ್ಷದಿಂದ ಎಷ್ಟು ಖರ್ಚುಂಟಲ್ಲಿ ನಮಗೆ ಹೇಳಲಿಕ್ಕೆ ಗೊತ್ತಾಗ. ಆದರೂ ಕೂಡ ಖಂಡಿತವಾಗಿಯೂ ಸ್ವಲ್ಪ ಮುಂದೆ ಇವತ್ತು ಬಹಳಷ್ಟು ಎತ್ತರಕ್ಕೆ ನಮ್ಮ ತೆರಳಗಟ್ಟೆ ಸೆಲೂನ್ ಕೂಡ ಬಹಳಷ್ಟು ಒಳ್ಳೆ ವ್ಯಾಪಾರ ಮಾಡ್ತದೆ ಅಂತ ಹೇಳಲಿಕ್ಕೆ ನನಗೆ ಕೂಡ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಖಂಡಿತ ಇರುವಂತಹ ಎಲ್ಲ ನೌಕರ ಅಂದರೆ ಬ್ಯೂಟಿಷಿಯನ್ಸ್ ಬಹಳ ಪರಿಣತರಾಗಿದ್ದಾರೆ. ಶಿವರಾಮಣ್ಣನವರು ಕೂಡ ಬರ್ತಾರೆ. ಅವರು ಕೂಡ ನಾನು ಅವರನ್ನು ನೋಡಿದ ಹಾಗೆ ಅವರು ಬೆಳಿಗ್ಗೆ 7 ಗಂಟೆಗೆ ಬೇಕಾದರೆ ಗ್ರಾಹಕರು ಅಂದರೆ ಕಸ್ಟಮರ್ಸ್ ಟೈಮ್ ಕೇಳಿ ಅವರು ಕೊಡ್ತಾರೆ ಅಪಾಯಿಂಟ್ಮೆಂಟ್. ರಾತ್ರಿ 11 ಗಂಟೆಗೆ ಬೇಕಾದರೆ ಕಸ್ಟಮರ್ಸ್ ಅಪಾಯಿಂಟ್ಮೆಂಟ್ ಕೇಳಿ ಅದು ಕೂಡ ಕೊಡ್ತಾರೆ. ಅವರು ಇಲ್ಲ ಅಂತ ಹೇಳಿದಿಲ್ಲ. ಅವರಲ್ಲಿ ಇದ್ರೆ ಮುಂಬೈಯಲ್ಲಿ ಯಾವತ್ತೂ ಕೂಡ ಯಾವ ಟೈಮ್ ಕೂಡ ಕೊಡ್ತಾರೆ. ಅವರಿಗೆ ನಾನು ನೋಡಿದ ಹಾಗೆ ಡೆಲ್ಲಿಯಿಂದ ಫ್ಲೈಟ್ ಹಿಡ್ಕೊಂಡು ಕಸ್ಟಮರ್ ಮುಂಬೈಗೆ ಬರ್ತಾರೆ, ಅಹಮದಾಬಾದಿನಿಂದ ಫ್ಲೈಟ್ ಹಿಡ್ಕೊಂಡು ಕಸ್ಟಮರ್ಸ್ ಮುಂಬೈಗೆ ಬರ್ತಾರೆ. ಶಿವ ನೀನು ಅವರ ಅಂಗಡಿಗೆ ಬಂದವರು, ಶಿವ ನೀನಿಲ್ವಾ? ಇಲ್ಲ, ಹಾಗಾದರೆ ನಾನು ಇವತ್ತು ಇನ್ನೊಂದಿನ ನೀನು ಯಾವಾಗ ಬರ್ತಿ ಆವಾಗ. ಅಂದರೆ ಅಷ್ಟು ಅವರ ಹತ್ರ ಪ್ರೀತಿ. ಒಂದು ಕೆಲಸ ಅಂತ ಏನಂತ ಹೇಳಿದ್ರೆ ನಿಮಗೆ ನೋಡಿ ಕಟ್ಟಿಂಗ್ ಎಲ್ಲರೂ ಮಾಡ್ತಾರೆ, ಆದರೆ ಆ ಪ್ರೀತಿ, ಆ ಒಂದು ಕೈ ತಲೆಗೆ ಹಾಗೆ ಅಲ್ಲಾಡಿಸಿ ಇದು ಮಾಡ್ತಾರಲ್ಲ, ಅಂತ ಪ್ರೀತಿ ಜನರಿಗೆ ಯಾವಾಗಲೂ ಮುಖ್ಯ. ಆದ್ದರಿಂದ ನಾನು ಇಷ್ಟೇ ನಮ್ಮ ಕುಲದೇವರಲ್ಲಿ ಬೇಡುದು, ಅವರು ಮಾಡಿದಂಥ ಈ ಶಿವಾಸ್ ಹೇರ್ ಡಿಸೈನರ್ ಏನು ಪ್ರೈವೇಟ್ ಲಿಮಿಟೆಡ್ ಉಂಟ ಅದು ಉತ್ತರೋತ್ತರ ಕಾಲ ಬೆಳಗಲಿ, ಅಭಿವೃದ್ಧಿ ಹೊಂದಲಿ, ನಮ್ಮ ಹುಣ್ಣಿಮೆಯ ಚಂದ್ರನಂತೆ ದಿನದಿಂದ ದಿನಕ್ಕೆ ಬೆಳಗಲಿ. ಆ ಸೂರ್ಯ ಚಂದ್ರನಿರುವ ಅವರ ಕೀರ್ತಿ ಇನ್ನಷ್ಟು ಏರಲಿ. ಯಾಕಂತ ಹೇಳಿದ್ರೆ ಭಾರತ ಸರ್ಕಾರ ಅವರಿಗೆ ಇದನ್ನು ಕೊಟ್ಟಿದೆ. ಈಗಾಗಲೇ ನಮಗೆ ಯಾವುದನ್ನು ಯಜಮುಲ್ಲಾ ಅವರು ಅಲ್ವಾ, ದೇವೇಂದ್ರ ಫಡ್ನವೀಸ್ ಎಲ್ಲ ಸೇರಿ ಅವರು ಹಿಂದುಳಿದ ವರ್ಗದ ಫ್ರೀಯಾಗಿ ನಮ್ಮ ಮುಂಬೈ ಅಂಧೇರಿ ಅಕಾಡೆಮಿಯಲ್ಲಿ ಫ್ರೀಯಾಗಿ ಒಂದು ಸಾಧಾರಣ 1 ಲಕ್ಷ ಜನರಿಗೆ ಕೆಲಸ ಕಲಿಸಿಕೊಟ್ಟಿದ್ದಾರೆ. ಅವರ ಜೀವನಕ್ಕೆ ಬೇಕಾದಂಥ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಇವರಿಗೆ ಸರ್ಕಾರ, ಕೇಂದ್ರ ಸರ್ಕಾರದಿಂದಲೂ ಇವರಿಗೆ ಸರ್ಟಿಫಿಕೇಟ್ ಬಂದಿದೆ. ಆದ್ದರಿಂದ ಭಾರತ ಸರ್ಕಾರದ ಉನ್ನತ ಗೌರವ ಇನ್ನು ಮುಂದೆ ಅವರಿಗೆ ಸಿಗಲಿ ಎನ್ನುವಂಥ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ನಮ್ಮ ಆರಾಧ್ಯ ದೇವರಾದಂಥ ಕಚ್ಚೂರ ಶ್ರೀ ನಾಗೇಶ್ವರ ದೇವರು ಸದಾಕಾಲ ಅವರಿಗೆ ಅವರ ಕೆಲಸಕ್ಕೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ, ಅವರ ಕುಟುಂಬ ಸಂಸಾರ ನೆಮ್ಮದಿಯಾಗಿ ಇರಲಿ ಅಂತ ಹೇಳಿ ಭಗವನ್ನಲ್ಲಿ ಪ್ರಾರ್ಥಿಸ್ತಾ ಈ ದಿನ ಮೊದಲ ವಾರ್ಷಿಕೋತ್ಸವದ ದಿನ ಅವರಿಗೆ ಶುಭವನ್ನು ಹಾರೈಸ್ತೇವೆ.